ಆರ್ಥಿಕ ಸಹಾಯದ ನಿರೀಕ್ಷೆಯಲ್ಲಿ ಆತ್ಮೀಯರೇ, ಬೆಳ್ತಂಗಡಿ ತಾಲೂಕಿನ ನಾವೂರ ಗ್ರಾಮದ ಬರಿಮೇಲು ನಿವಾಸಿ ಜಯನಂದ ಪೂಜಾರಿ ಇವರು ಭಾನುವಾರ ಸಂಜೆ ಮನೆ ಸಮೀಪ ಹಾವಿನ ಕಡಿತಕ್ಕೊಳಗಾಗಿ ಮಂಗಳೂರಿನ ದೇರಳಕಟ್ಟೆಯ ಯನಪೋಯ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಇವರ ಚಿಕಿತ್ಸೆಗೆ ದಿನಕ್ಕೆ ಸುಮಾರು 20,000 ರಿಂದ 30,000 ರೂಪಾಯಿಗಳ ಅವಶ್ಯಕತೆ ಇದ್ದು, ಕಡುಬಡತನದಲ್ಲಿ ಜೀವನ ಸಾಗಿಸುತ್ತಿರುವ ಇವರು ಇಷ್ಟೊಂದು ಮೊತ್ತವನ್ನ ಭರಿಸಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಸಹೃದಯಿಗಳಾದ ತಾವುಗಳು ತಮ್ಮಿಂದ ಆದಂತಹ ಧನ ಸಹಾಯವನ್ನ ಮಾಡಬೇಕಾಗಿ ವಿನಂತಿಸುತ್ತಿದ್ದೇವೆ. ಫೋನ್ ಪೇ, ಗೂಗಲ್ ಪೇ ಮಾಡುವವರು ಈ ಕೆಳಗಿನ ನಂಬರ್ ಅಥವಾ ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಫೋನ್ ಪೇ ನಂಬರ್ 9902498130. ಹೆಸರು ಬಿ ವಿನಯ. ತಮ್ಮಿಂದ ಆಗುವಂತಹ ಸಹಾಯವನ್ನ ಮಾಡಿ ಈ ಜೀವವನ್ನ ಉಳಿಸಲು ಪ್ರಯತ್ನಿಸೋಣ.